54ನೇ ವರ್ಷದ ಧರ್ಮಸ್ಥಳದ ಉಚಿತ ಸಾಮೂಹಿಕ ವಿವಾಹದಲ್ಲಿ ಈ ಬಾರಿಯ ಸ್ಪೆಷಲ್ ಜೋಡಿ 13,100ನೇ ಜೋಡಿಯಾಗಿ ಈ ಬಾರಿಯ ಸ್ಪೆಷಲ್ ಜೋಡಿಯಾಗಿ ಸತಿಪತಿಗಳಾಗ್ತಾ ಇರುವವರು ಚನ್ನಪಟ್ಟಣದ ಮಂಡ್ಯದ ಮಹಾದೇವ ಸ್ವಾಮಿ ಮತ್ತು ಶಿರಸಿಯ ಉಷಾ ಅವರು ಇಬ್ಬರು ಕೂಡ ಜೊತೆಗಿದ್ದಾರೆ. ಅವರನ್ನು ಮಾತಾಡಿಸಬೇಕು. ಇವರು ಯಾಕೆ ಸ್ಪೆಷಲ್ ಜೋಡಿ ಅನ್ನುವಂತಹದ್ದು ಏನು ಅಂತಂದ್ರೆ, ಇವರು SKDRDPಯ ತುಮಕೂರು 2 ಕಚೇರಿಯಲ್ಲಿ ಕೆಲಸವನ್ನ ನಿರ್ವಹಿಸುತ್ತಿರುವಂತವರು. ಇವರು ಧಾರವಾಡದ ಪ್ರಾದೇಶಿಕ ಕಚೇರಿಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇರುವವರು. ಸರ್ ನಮಸ್ತೆ. 13,100ನೇ ಜೋಡಿ ಈ ವರ್ಷದ ವಿಶೇಷ ಜೋಡಿಯಾಗಿ ನೀವು ಕಂಗೊಳಿಸ್ತಾ ಇದ್ದೀರಿ, ಏನ್ ಹೇಳ್ತೀರಿ? ನಂಗೆ ತುಂಬಾ ಖುಷಿ ಆಗ್ತಿದೆ ಸರ್. ಯಾಕಂದ್ರೆ ನಾವು ಇಲ್ಲಿ ಮದುವೆ ಆಗ್ಬೇಕಂತ ಡಿಸೈಡ್ ಮಾಡಿನೇ 2 ವರ್ಷ ಆಗಿದೆ. ನಾವು 2 ವರ್ಷ ಲಾಸ್ಟ್ ಇಯರ್ ಆಕ್ಚುಲಿ ಆಗ್ಬೇಕಿತ್ತು. ಅದು ಲಾಸ್ಟ್ ಇಯರ್ ಏನಾಗಿತ್ತು, ಸ್ವಲ್ಪ ಕಾರಣಾಂತರದಿಂದ ಪೋಸ್ಟ್ಪೋನ್ ಆಗಿರೋದ್ರಿಂದ ನಮ್ಮ ಮದುವೆ ಇಲ್ಲಿ ಆಗಕ್ಕಾಗಿಲ್ಲ. ಅದಕ್ಕೋಸ್ಕರ 1 ವರ್ಷ ನಾವು ಇಲ್ಲಿ ಕಾದು ಇಲ್ಲಿ ಆಗ್ಲೇಬೇಕಂತ ಡಿಸೈಡ್ ಮಾಡಿ ಈ ವರ್ಷ ಆಗಿದ್ದೀವಿ. ಈಗೆಲ್ಲ ಟೈಮ್ ಒಳ್ಳೇದಾಗಿದೆ ಸರ್. ಎಷ್ಟು ವರ್ಷದ ಪರಿಚಯ? 2023 ಇಂದ ಪರಿಚಯ. ಅಬ್ಬಬ್ಬ 3 ಇಯರ್ಸ್ ಆಯ್ತು. ಹೇಗೆ ಪರಿಚಯ ಅಂದ್ರೆ ಟ್ರೈನಿಂಗು ಆಲ್ಮೋಸ್ಟ್ ನಮ್ದು SKDRDP ಅಂದ್ರೆ ತರಬೇತಿ ಇದ್ದೇ ಇರತ್ತೆ. ಇಯರ್ಲಿ 1 ತರಬೇತಿಗೆ ಜಾಯ್ನ್ ಆಗ್ಲೇಬೇಕು. ತರಬೇತಿಯಲ್ಲಿ ಫಸ್ಟ್ ಪರಿಚಯ ಆಗಿದ್ದು. ಜಸ್ಟ್ ಅಂದ್ರೆ ಫಸ್ಟ್ ಜಗಳನೇ ಆಡಿದ್ದೀನಿ ನಾನು ಅವ್ರ ಹತ್ರ. ಅಂದ್ರೆ ಟೀಮ್ ಮಾಡ್ತಾರೆ, ಗೇಮ್ಸ್ ಆಡಿಸ್ತಾರೆ. ಜಸ್ಟ್ ತರಬೇತಿ ಅಂದ್ರೆ ನಮ್ಗೆ ಟ್ರೈನಿಂಗ್ ಅಷ್ಟೇ ಕೊಡ್ಸಲ್ಲ ಇಲ್ಲಿ. ಮೈಕ್ರೋ ಲ್ಯಾಬ್ ಹಿಂಗೆ ಇನ್ನಿತರ ವಿಚಾರದ ಬಗ್ಗೆನೂ ನಮ್ಗೆ ಜ್ಞಾನ ಕೊಡ್ತಾರೆ. ಮೈಕ್ರೋ ಲ್ಯಾಬ್ ಆಡುವಾಗ ಜಗಳ ಆಡಿದ್ದೆ ನಾನು. ಜಸ್ಟ್ ಫಸ್ಟ್ ನಾನು ಜಗಳ ಆಡಿದ್ದಿಂದನೇ ಸ್ಟಾರ್ಟಿಂಗ್ ಆಗಿದ್ದು. ಆಮೇಲೆ ಜಸ್ಟ್ ಹೀಗೆ ಫ್ರೆಂಡ್ಲಿಯಾಗೆ ಮಾತಾಡ್ತಾ ಇದ್ವಿ. ಒಬ್ರಿಗೊಬ್ರಿಗೆ ಇದು ಮ್ಯಾಚ್ ಆಯ್ತು. ಸೊ ಮಾತಾಡೋದ್ವಿ, ಮನೆಯಲ್ಲೂ ಹೇಳ್ಕೊಂಡ್ವಿ. ಓಕೆ ಅಂತ ಬಂತು ಮನೆಯಲ್ಲೂ. ಇಬ್ರು ಯೋಜನೆಯವರಾಗಿರೋದಕ್ಕೆ ಇಲ್ಲೇ ಮದ್ವೆ ಆಗ್ಬೇಕು ಅಂತ ಇಷ್ಟ ಆಯ್ತು ಇಬ್ರಿಗೂ. ಜಗಳದಿಂದ ಸ್ಟಾರ್ಟ್ ಆದ ಜೋಡಿ ಸರ್. ಜಗಳದಿಂದ ಸ್ಟಾರ್ಟ್ ಆದ ಜೋಡಿ. ನಾನು ಹೇಳ್ತೇವೆ, ನೀವ್ ಹೇಳ್ತಾ ಇದ್ದೀರಿ. ಈಗ ಆಮೇಲೆ ಜಗಳವೇ ಆಗ್ಲಿಲ್ವಾ? ಆಮೇಲೆ ಸಣ್ಣ ಪುಟ್ಟ ಸರ್. ಆಮೇಲೆ ದೊಡ್ಡ ಜಗಳ ಆಗಿಲ್ಲ. ಜಗಳ ಜೋಡಿ ಇದು. ಜಗಳ ಜೋಡಿ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಬದುಕು ಕೊಟ್ಟಿದೆ ನಿಮಗೊಬ್ಬರಿಗೂ. ಇದೀಗ ಬಾಳು ಬೆಳಗ್ತಾ ಇದ್ದಾರೆ, ಏನ್ ಹೇಳ್ತೀರಿ? ಸರ್, ನಾನು ಯೋಜನೆಗೆ ಸೇರಿ ಈಗ ನನಗೆ 10 ವರ್ಷ ಸರ್ವಿಸ್ ಆಗ್ತಿದೆ. 10 ವರ್ಷದಲ್ಲಿ ನನಗೆ ಯೋಜನೆ ತುಂಬ ಮನೆ ಕಡೆಗಾಗಲಿ ಅಥವಾ ನನ್ನ ವೈಯಕ್ತಿಕ ಬದುಕಿಗಾಗಲಿ ತುಂಬ ಆರ್ಥಿಕವಾಗಾದರೂ ಅಷ್ಟೇ, ಧೈರ್ಯಶಾಲಿಯಾಗಾದರೂ ಅಷ್ಟೇ, ಒಂದು ಜವಾಬ್ದಾರಿಯುತ ಕರ್ತವ್ಯ ಅಥವಾ ನಿರ್ವಹಣೆ ಮಾಡಲು ನನಗೆ ತುಂಬ ಅನುಕೂಲ ಮಾಡಿಕೊಟ್ಟಿದೆ ಸರ್. ಒಂದು ಧೈರ್ಯ ಬಂದಿದೆ. ಈಗ ಮುಂದೀಗ ಮದುವೆ ಆಗ್ತಿದ್ದೀನಿ, ಆ ಧೈರ್ಯ ನಿಭಾಯಿಸ್ತೀವಿ ಅಂತ ಧೈರ್ಯಗಳು, ಕೆಲವೊಂದು ವೈಯಕ್ತಿಕ ಜೀವನ ನಿರ್ವಹಣೆಗೆ ಬೇಕಾಗಿರುವಂಥ ಧೈರ್ಯಗಳನ್ನ ಪ್ರತಿಯೊಂದು ನನಗೆ ಯೋಜನೆ ಕೊಟ್ಟಿದೆ ಸರ್. ನೀವು ಅಕೌಂಟೆಂಟ್ ಆಗಿದ್ದೀರಾ? ನಾನೀಗ ತುಮಕೂರು 2 ಜಿಲ್ಲಾ ಕಚೇರಿಯಲ್ಲಿ ಅಕೌಂಟ್ಸ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಮೇಡಮ್ ನೀವೇನಾಗಿ ವರ್ಕ್ ಮಾಡ್ತಿರೋದು? ನಾ ಸಿಡ್ಬಿ ಅಸಿಸ್ಟೆಂಟ್ ಮ್ಯಾನೇಜರ್. ಈಗಂದ್ರೆ ಏನು ಅವ್ರಿಗೆ ಅಂದ್ರೆ ಏನು ಸಣ್ಣ ಪಟ್ಟ ಉದ್ಯೋಗ ಮಾಡ್ತಾರೆ ಅವರಿಗೆ ನಾವು ಲೋನ್ ಕೊಟ್ಕೊಂಡು ಇದು ಮಾಡೋದು. ಅದ್ರ ಬಗ್ಗೆ ಅಂದ್ರೆ ಅಪ್ಲಿಕೇಶನ್ ಏನು ವೆರಿಫಿಕೇಶನ್ ಮಾಡ್ತೀನಿ ಅದನ್ನ ನಾನು ಮಾಡ್ತಾ ಇರ್ತೀನಿ. ಧರ್ಮಸ್ಥಳ ಈಗ ಇಲ್ಲಿ ಮದುವೆ ಆಗ್ತಾ ಇದ್ದೀರಿ. 1 ವರ್ಷದ ಹಿಂದೆ ಮದುವೆ ಆಗ್ಬೇಕಿತ್ತು, ಕಳೆದ ವರ್ಷ ನೀವು ಮದುವೆ ಆಗ್ಬೇಕಿತ್ತು, ಯಾಕೆ ಆಗ್ಲಿಲ್ಲ? ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ, ಇಲ್ಲಿ ಕೊಡ್ಬೇಕು ಅಂತಾನೂ ಇತ್ತು. ಬಟ್ ಏನಂದ್ರೆ ಅಮ್ಮನ ಹೆಲ್ತ್ ಇಶ್ಯೂ ಸ್ವಲ್ಪ ಕಡಿಮೆ ಆಯ್ತು. ಡಾಕ್ಟ್ರು ಟ್ರಾವೆಲ್ ಮಾಡಬಾರ್ದು ಅಂತ ಅಂದ್ರು. ಬಟ್ ಅಮ್ಮ ಇಲ್ಲದೆ ನನ್ಗೆ ಆಗಕ್ಕೆ ಇಷ್ಟ ಇರಲಿಲ್ಲ. ನಮ್ಮಮ್ಮ ಸಿಂಗಲ್ ಪೇರೆಂಟು. ಸೊ ಅಮ್ಮನ ಜೊತೆಗೆ ಆಗ್ಬೇಕಂತ ಇತ್ತು. ಅವ್ರು ಆದ್ರೂ ನವೆಂಬರ್ ತಿಂಗಳಲ್ಲಿ ಮಾಡ್ತೀವಿ ಅಂತಂದ್ರು. ಯಾಕಂದ್ರೆ ಫಿಕ್ಸ್ ಆಗಿದೆ ಮಾಡ್ತೀವಿ ಅಂದ್ರು. ಇಲ್ಲ ನಂಗೆ ಧರ್ಮಸ್ಥಳದಲ್ಲೇ ಆಗ್ಬೇಕು, ಅದು ಸಾಮೂಹಿಕ ವಿವಾಹದಲ್ಲೇ ಆಗ್ಬೇಕು, ಪೂಜ್ಯರ ಕೈಯಲ್ಲೇ ತಾಳಿ ತಗೋಬೇಕು ಅಂತ ಇಷ್ಟ ಇದ್ದ ನಾನು ಆಗ್ತೀನಿ ಅಂತ ಹೇಳಿದೆ. ಈ ವರ್ಷ ಆಗ್ತಾ ಇದೆ. ಈ ಕ್ಷಣ ಸಾಕಾರ ಆಗ್ತದೆ, ಏನ್ ಹೇಳ್ತೀರಿ? ಖುಷಿ ಆಗ್ತಾ ಇದೆ ನಂಗೆ ನಿಜ ಹೇಳ್ಬೇಕಂದ್ರೆ. ನಿಜ ಅಂದ್ರೆ ಅಳು ಬರ್ತಾ ಇದೆ, ಬಟ್ ಅಳೋದಿಲ್ಲ. ಯಾಕಂದ್ರೆ ಖುಷಿ ವಿಷಯ. ಸೊ ನಾನು ಅದಕ್ಕೆ ಅದ್ರಲ್ಲೂ ಸ್ಪೆಷಲ್ ಕಂಟೆಸ್ಟೆಂಟ್ ಅಂತ ನನಗೆ ಇನ್ನೂ ಖುಷಿ ಆಗ್ತಾ ಇದೆ. ಆದ್ರೂ ಇವ್ರು ಹೇಳ್ದಂಗೆ ನಮ್ದು 13,100ನೇ ಜೋಡಿ ಅಲ್ಲ ಸರ್, ಸ್ಪೆಷಲ್ ಇದ್ದೇ ಇರೋದು. ಚೆನ್ನಾಗಿದೆ. ಬದುಕು ಕೊಟ್ಟಿದೆ ಧರ್ಮಸ್ಥಳ, ಬಾಳು ಬೆಳಗ್ತದೆ, ನೀವೇನ್ ಹೇಳ್ತೀರಿ? ಬದುಕು ಕೊಟ್ಟಿದಂದ್ರೆ ಹೇಳಲೇಬೇಕು ಸರ್. ಈ ಹಿಂದೆ ಅಂದ್ರೆ ಅಮ್ಮನ ವಿಷಯನೇ ಹೇಳಿದೆ ನಾನು. ಏನಂತ ಅಂದ್ರೆ ಅವರು ಕೂಲಿ ಮಾಡ್ಕೊಂಡೇ ಇದ್ರು ಮುಂಚೆನಾದ್ರು. ಬಟ್ ಇದು ಏನು ಸೇವಾ ಪ್ರತಿನಿಧಿ ಆದಾದ್ಮೇಲೆ ಒಂದು ಆದಾಯ ಅಂದ್ರೆ ಎಲ್ಲೇ ಯಾವ್ದು ಫಂಕ್ಷನ್ಗೆ ಹೋಗ್ಲು ಅಂದ್ರೆ ನಮ್ಗೇನೋ ಒಂದು ಸ್ಥಾನಮಾನ ಕೊಟ್ಟಿದೆ. ನಾನು ಡಿಗ್ರಿ ಕಲಿಬೇಕಾದ್ರೆ ಸುವಿಧಾ ಸಹಾಯಕಿಯಾಗಿ, ಅದು ಪಾರ್ಟ್ ಆಫ್ ಇದೆ ಯೋಜನೆ ಇದೆ. ಸುವಿಧಾ ಸಹಾಯಕಿಯಾಗಿ ನಾನು ಡಿಗ್ರಿ ಏನು ಕಂಪ್ಲೀಟ್ ಮಾಡಿದ್ದೀನಿ ಅದು ಸುವಿಧಾ ಸಹಾಯಕಿಯಾಗಿ ಆ ಪೇಮೆಂಟಲ್ಲೇ ಕಂಪ್ಲೀಟ್ ಮಾಡಿದ್ದೀನಿ. ಅದ್ರ ನಂತರ ಡಿಗ್ರಿ ಮುಗಿಯೋಕ್ಕೂ ನನಗೆ ಇಂಟರ್ವ್ಯೂ ಸಿಕ್ತು ಸಿರ್ಸಿ ಡಿಸ್ಟಿಕ್ ಆಫೀಸಲ್ಲಿ. ಅಲ್ಲಿ ಆಫೀಸ್ ಸ್ಟಾಫ್ ಆಗಿ ವರ್ಕ್ ಮಾಡಿದ್ದೀನಿ. ಇದ್ರ ಸೇರಿದ್ಮೇಲೆ ನಾನು ಸ್ಕೂಟಿ ತೊಗೊಂಡಿದ್ದೀನಿ, ಗೋಲ್ಡ್ ಮಾಡಿಸ್ಕೊಂಡಿದ್ದೀನಿ. ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡು ಇವಾಗ ಮದುವೆ ಆಗ್ತಾ ಇದ್ದೀನಿ. ಅದು ನನ್ನ ಹೆಮ್ಮೆ ಇದೆ. ನನ್ನ ದುಡ್ಡಲ್ಲಿ ನಾನು ಮದುವೆ ಆಗ್ತಾ ಇದ್ದೀನಿ ಅಂತ ನನಗೆ ಹೆಮ್ಮೆ ಇದೆ. ಅದು ಖುಷಿ ಇದೆ ನನಗೆ. ನಾನು ಸರ್, ನನ್ನ 10 ವರ್ಷ ಸರ್ವಿಸಲ್ಲಿ ಹೇಳಿದ್ನಲ್ಲ, ನಾನು ಆಗ್ಲೇ ಹೇಳ್ದಂಗೆ ನಾನು ಒಂದು ಜವಾಬ್ದಾರಿಯುತವಾಗಿ ನಡ್ಕೊಳ್ಳೋ ವ್ಯಕ್ತಿ ಥರ
ಈಗ ಒಂದು ಉತ್ತಮ ಹುದ್ದೆ ನಿರ್ವಹಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವಂತ ಜವಾಬ್ದಾರಿಗಳನ್ನ ಯೋಜನೆ ನಾನು ಅಷ್ಟು ಪಬ್ಲಿಕ್‌ಗೆ ಪರಿಚಯ ಇದ್ದಿರ್ಲಿಲ್ಲ. ಅಂದ್ರೆ ನಾನು ಮಾತಾಡೋಕ್ಕೂ ಕೂಡ ಹೊರಗಡೆ ಮಾತಾಡೋಕ್ಕೂ ಕೂಡ ನಾನು ಸ್ವಲ್ಪ ಸಂಕೋಚ ಸ್ವಭಾವ ಅಂತ ಇದ್ದೆ. ಆದ್ರೆ ಯೋಜನೆಗೆ ಬಂದ್ರೆ ನಾನು ಮನೆಗೋದ್ರು ಅಷ್ಟೇ. ನನ್ನ ರೂಮ್ ಆಯ್ತು, ನಾನಾಯ್ತು. ಬಟ್ ಯೋಜನೆಯಲ್ಲಿ ವರ್ಕ್‌ಗೆ ಬಂತು ಅಂತ ಅಂದ್ರೆ ನಾವೆಲ್ಲಾ ಜವಾಬ್ದಾರಿಯನ್ನು ನಿಂತ್ಕೊಂಡು ಮಾತಾಡುವಂಥದ್ದು, ನಿಭಾಯಿಸುವಂಥದ್ದು ಆ ಥರ ಕಲೆನ ನಮ್ಗೆ ಕಲಿಸ್ಕೊಟ್ಟಿದೆ. ತುಂಬಾ ಸಂಕೋಚನಾ? ತುಂಬಾ ಸಂತೋಷ ಆಗ್ತಾ ಇದೆ. ಇವ್ರಿಗ ತುಂಬಾ ಇದೆ. ತುಂಬಾ ಇದೆ. ಅಂದ್ರೆ ಜಾಸ್ತಿ ಮಾತಾಡೋದಿಲ್ಲ. ನನ್ನ ಹತ್ರ ಮಾತು ನಿಲ್ಸೋದು. ಆ, ಈಗ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಮದುವೆ ಆಗ್ತಿದ್ರೆ ಇಬ್ಬರಿಗೂ ಕೂಡ ಶುಭವಾಗ್ಲಿ. ಏನಾದ್ರು ಹೇಳಿಕುಂಟಾ? ಏನಂತ ಇಲ್ಲ. ಗೋಲ್ಡನ್ ಮೆಮೊರಿ ಅಂದ್ರೆ ಸರ್ ಜಗಳ ಆಡಿರೋದು. ಜಗಳ ಆಡಿರೋದು ಅಂದ್ರೆ ಆ ಟೈಮಲ್ಲಿ ಆಡ್ತೀವಿ, ಮತ್ತೆ ಒಂದಾಗ್ತಾ ಹೋಗ್ತೀವಿ. ಮತ್ತೆ ಈಗ ನಾವಿಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ. ಏನಂದ್ರೆ ನಾನ್ ಜಗಳ ಆಡಿದ್ರುವ ಕಾಂಪ್ರಮೈಸ್ ಅವರೇ ಆಗ್ತಾರೆ. ಹಾ. ಅದು ಓಕೆ ಅದ ನನಗೆ. ಹಾಗಾದಿಲ್ಲ. ನಾನು ಮಾಡ್ತೀನಿ ಸರ್, ಆಮೇಲೆ ನಾನು ಕಾಂಪ್ರಮೈಸ್ ಮಾಡ್ತೀನಿ ಅವ್ರನ್ನ. compromise ಇಬ್ರು ಕಾಂಪ್ರಮೈಸ್ ಆಗಿ ಆಗ್ತೀವಿ. ಏನಂದ್ರೆ ಒಂದ್ ವಿಷಯ ಅಂದ್ರೆ ನನಗೆ ಏನಂದ್ರೆ ಈಗ ನನಗೆ ಇದು ಬೇಕು ಅಥವಾ ನನಗೆ ಇದು ಇಷ್ಟ ಅಂದ್ರೆ ಓಕೆ, ಬೇರೆ ಮಾತಿಲ್ಲ. ಬೇಡ ಅದು ಇದಿಲ್ಲ ಏನಿಲ್ಲ. ನನಗೆ ಹೇಗ್ ಬೇಕೋ ಹಾಗಿದ್ದಾರೆ. ಅಂದ್ರೆ ನನಗೆ ಕೆಲವೊಂದಿತ್ತು ಡ್ರೀಮ್ ಬಾಯ್ ಹಿಂಗಿರ್ಬೇಕು ಅಂತ, ಆ ತರ ಇದ್ದಾರೆ. ಡ್ರೀಮ್ ಗರ್ಲ್ ಈ ತರ ಜಗಳ ಆಡೋದಿರ್ಲಿಲ್ಲ ಸರ್. ಆದ್ರೆ ಈಗ ಅಡ್ಜಸ್ಟ್ ಆಗಿದೆ. ನಾವು ಯಾವ್ದೇ ರೀತಿ ಕೆಲವೊಂದು ನಾವು ಆ ಟೈಮಲ್ಲಿ ಅಷ್ಟೇ 1-2 ಸೆಕೆಂಡ್ 1-2 ನಿಮಿಷ ಮಾತಾಡ್ಬೋದು, ಮತ್ತೆ ಕಾಲ್ ಮಾಡೋದು ಮಾತಾಡುವಂಥದ್ದು ಇದ್ದೇ ಇದೆ. ಇದುವರೆಗೂ ಆ ರೇಂಜ್ಗೆ ಜಗಳಾಡಿ ಕೋಪ ಮಾಡ್ಕೊಳ್ಳೋಂಥದ್ದು ಏನಿಲ್ಲ. ಒಂದು ಜವಾಬ್ದಾರಿ ಈಗ ಅವ್ರ ಜವಾಬ್ದಾರಿ ನನ್ನ ಮೇಲಿದೆ. ಮುಂದೆ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ತುಂಬಾ ಆಸೆ ಇದೆ. ಅದೊಂದು ಮತ್ತೆ ಇಲ್ಲಿ ಸಾಮೂಹಿಕ ವಿವಾಹದಲ್ಲಿ ನಮ್ಗೆ ತುಂಬಾ ಅನುಕೂಲ ಆಗಿದೆ. ಯಾಕಂದ್ರೆ ಕೆಲವೊಂದು ಹೊರಗಡೆ ಮಾಡುವಂಥದ್ದು ಖರ್ಚುಗಳೆಲ್ಲ ಜಾಸ್ತಿ ಆಗ್ತಾ ಇದೆ. ಈಗಿನ ಖರ್ಚು ವೆಚ್ಚಕ್ಕೆ ನೋಡಿದ್ರೆ ನಮ್ಮ ಆದಾಯಕ್ಕೂ ಖರ್ಚಿಗೂ ವೆಚ್ಚಕ್ಕೂ ತುಂಬಾ ಅಜಗಜಾಂತರ ವ್ಯತ್ಯಾಸ ಇದೆ. ಅದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡೋದಕ್ಕೋಸ್ಕರ ಇಲ್ಲಿ ನಮ್ಮ ಪೂಜ್ಯರು ನಮಗೋಸ್ಕರ ಈ ಥರ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾವು ಯೋಜನೆ ಇದ್ದು ಸ್ವಲ್ಪ ಇದಿದ್ದು ಹೊರಗಡೆ ಮಾಡ್ಬೋದಿತ್ತು, ಆದ್ರೂ ಬೇಡ ನಮ್ಗೆ. ಯಾಕಂದ್ರೆ ನಮ್ಗೆ ಇಲ್ಲೇ ಆಗ್ಬೇಕು. ಮತ್ತೆ ಕೆಲವೊಂದು ಖರ್ಚು ವೆಚ್ಚಗಳ ಕಡಿಮೆ ಆಗ್ಬೇಕು. ಅದೇ ಖರ್ಚಲ್ಲಿ ಏನಾದ್ರೂ ನಮ್ಗೆ ಅನುಕೂಲ ಆಗುವಂಥದ್ದನ್ನ ಒಡವೆಗಳಾದ್ರೂ ಆಗಿರ್ಬೋದು, ಈಗ ಡಿಮ್ಯಾಂಡ್ ಇರುವಂಥದ್ದು ಅಥವಾ ಕೆಲವೊಂದ್ ಕಡೆ ಜಮೀನ್ ಖರೀದಿ ಮಾಡುವಂಥದ್ದು, ಆ ಥರದ ಉಪಯೋಗ ಮಾಡೋದು ತುಂಬಾ ಅನುಕೂಲ ಆಗ್ತದೆ. ಅದನ್ನ ನಾವು ಈಗಿನ ಯುವ ಜನತೆಗೆ ಅದನ್ನು ಕೂಡ ನಾವು ಹೇಳಕ್ಕೆ ಇಚ್ಛೆ ಪಡ್ತೀವಿ. ಸರಳವಾಗಿ ಸಾಮೂಹಿಕವಾಗಿ ಆಗಿ ನಿಮ್ಮ ಜೀವನ ಸುಖಕರವಾಗಿರಲಿ. ಇದು ಬಹಳ ವಿಶೇಷವಾದಂತಹ ಜೋಡಿ. 13,100ನೇ ಜೋಡಿ ಈ ಬಾರಿಯ ಅಂದ್ರೆ 54ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹದ ಸಮಾರಂಭದ ವಿಶೇಷ ಜೋಡಿ. ಮಹಾದೇವ ಅವರು ಮತ್ತು ಉಷಾ ಅವರು ಇಬ್ಬರಿಗೂ ಕೂಡ ಶುಭವಾಗಲಿ ಅಂತ ಹೇಳ್ತಾ, ನಿಮಗೆ ಈಗಾಗಲೇ ಮಂಜುನಾಥನ ಅನುಗ್ರಹ ಆಗಿದೆ. ಧರ್ಮಸ್ಥಳದ ಧರ್ಮಾಧಿಕಾರಿಗಳಿಂದ ನಾವು ಅವರ ಎದುರುಗಡೆ ಮದುವೆ ಆಗಬೇಕು ಅನ್ನುವಂಥ ಕನಸನ್ನು ಕಂಡಿದ್ದಾರೆ. ಅದು ಕೂಡ ಸಾಕಾರಗೊಳ್ತಾ ಇದೆ. ಕಳೆದ ವರ್ಷದ ಸಾಮೂಹಿಕ ವಿವಾಹದಲ್ಲಿ ಇವರು ಮದುವೆ ಆಗಬೇಕಿತ್ತು, ಆದರೆ ಅವರ ತಾಯಿಗೆ ಆರೋಗ್ಯ ಕೈಕೊಟ್ಟಿದ್ದರಿಂದ 1 ವರ್ಷ ಕಾದು ಮತ್ತೆ ಧರ್ಮಸ್ಥಳದಲ್ಲೇ ಮದುವೆ ಆಗ್ತಾ ಇದ್ದಾರೆ. ಅದರ ಜೊತೆಗೆ ಸರಳತೆಯನ್ನ ಸರಳವಾಗಿ ಧರ್ಮಸ್ಥಳದಲ್ಲೇ ಮದುವೆ ಆಗಬೇಕು ಅನ್ನುವಂಥ ಕನಸು ಕಂಡಂತಹ ಇವರು ಈಗ ಸಾಕಾರಗೊಳ್ತಾ ಇದೆ. ಸುಮಾರು 2023ರಿಂದ ಪ್ರೀತಿ, ಜಗಳದಿಂದ ಹುಟ್ಟಿಕೊಂಡ ಪ್ರೀತಿ ಇವತ್ತು ಒಂದಾಗಿ ಸತಿಪತಿಗಳಾಗ್ತಾ ಇದ್ದಾರೆ. ಇಬ್ಬರಿಗೂ ಕೂಡ ಶುಭವಾಗ್ಲಿ. ನೀವು ವಿಶೇಷ ಜೋಡಿಗಳಿಗೆ ಆಯ್ಕೆಯಾಗಿದ್ದಕ್ಕೆ ನಿಮಗೆ ಶುಭಾಶಯ. ಬದುಕು ಬಂಗಾರವಾಗಲಿ ಅಂತ ಹೇಳ್ತಾ ಈ ವರದಿಯನ್ನು ಕೊನೆಗೊಳಿಸ್ತಾ ಇದೀವಿ. ನಿಶಾನ್ ಬಂಗೇರ ನಾರ್ಯ ಜೊತೆಗೆ ದಾಮೋದರ ದೊಂಡಲೆ, ಸುದ್ದಿ ನ್ಯೂಸ್, ಧರ್ಮಸ್ಥಳ.